ರಸ್ತೆ ಡಾಂಬರೀಕರಣಕ್ಕೆ ಅನುದಾನ ಒದಗಿಸಿದ ಸಚಿವ ಖಾದರ್ ಅವರಿಗೆ ಅಭಿನಂದಿಸಿ ಹಾಕಲಾದಂಥ ಬ್ಯಾನರ್ ಅನ್ನು ಹರಿದು ಕಿಡಿಗೇಡಿಗಳಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ದೈವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕೊಲ್ಯ ಕನೇರುತೋಟ ಲೋಕಯ್ಯ ಪಾಲು ರಸ್ತೆಗೆ ಸಚಿವ ಯುಟಿ ಖಾದರ್ ಅವರ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಡಾಂಬರೀಕರಣ ನಡೆಸಲಾಗಿತ್ತು. ಇದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ ಬ್ಯಾನರ್ ಅನ್ನು ಅಳವಡಿಸಿದ್ರು. ಆದರೆ ಕಿಡಿಗೇಡಿಗಳು 2 ಬಾರಿ ಬ್ಯಾನರ್ ಹರಿದು ದುಷ್ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಘಟನೆಯನ್ನ ಖಂಡಿಸಿ ಕೊಲ್ಯ ಕನೇರುತೋಟದ ಲೋಕಯ್ಯ ಪಾಲು ಬಳಿ ಇರುವ ಶ್ರೀ ನಾಗಬ್ರಹ್ಮ ಮಹಾಕಾಳಿ ಹಾಗೂ ಪರಿವಾರ ದೈವಗಳ ದೇವಸ್ಥಾನದಲ್ಲಿ ಬ್ಯಾನರ್ ಹಾನಿಗೊಳಿಸಿದವರಿಗೆ ದೇವರು ಬುದ್ಧಿ ಕೊಡುವಂತೆ ಬೇಡಿಕೆ ಮುಂದಿರಿಸಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಯುಟಿ ಖಾದರ್ನ ಒಂಜಿ ಯಾರಿಗೆ ಅಭಿನಂದನೆ ಒಂಜಿ ಕೊರೋನ ಒಂಜಿ ಫ್ಲೆಕ್ಸ್ ಮಾತ ಎರಡು ಒಂಜಿ ಪಾಡ್ನೆ ದಾದ ಅಂತ ಇರುತ್ತದೆ ಪಾಡದು ಒಂಜಿ 2 ದಿನ ಮಾಡಲ್ಲ ಐನು ಮಾತ ಪರಿತದು ಪಕ್ಕಿಯರು ಅಂಚೆ ಪಿರ ಕೆಲವರು ಬೇಜಾರಾಯ್ತು ಸುಕುಮಾರನ್ನೇ ಮುಲ್ಪದ ಹಾಕಲು ಆಯ್ತು ಒಂದು ನೇತೃತ್ವ ವಹಿಸಿದೆ ಮುಲ್ಪದ ನೆತಾರು ಆರು ಪಾಪ ಪಿರ ಒಂದು 3-4 ಸತಿ ಪಾಡಿಯರು ಈ ಬ್ಯಾನರ್ ಅಭಿನಂದನೆ ಯಾರಿಗೆ ಕೊರೋಡು ಬಂದದ್ದು ಏನು ಪರ್ತೇವೆ ಶುರು ಅಂತೀರು ಈಗಲೇ ಮಾತೆಲ್ಲ ಭಾರಿ ಬೇಜಾರಂಡು ಐಕ್ಯ ಬಾರದು ಹೆಂಗೆ ದಾದ ಅನ್ಪಣ್ಣ ಈ ಎಂಚಿನ ಪರಿಸ್ಥಿತಿ ನಮ್ಮ నేను ಬೇತಾಲ పంటరా ಪೂಜಿ నేను వన్న ಒಂದು ಕಿಡಿಗೇಡಿಂದ ಪನೋಲಿ ಇನ್ನೇನು ಒಂಜಿ ನಮ್ಮ ಮನುಷ್ಯ ಪುಟ್ನಾಯೆ ಒಂಜಿ ಎಡ್ಡೆ ಬೇಲೆ ಮನ ಪೆರಬಹುದು ಅಣ್ಣ ನಮ್ಮ ಎಡ್ಡೆ ಬೇಲೆ ಮನಪುನಕ ನೆಕ್ ಇಂಚಿನ ಮಾತ ಮಂತದು ಪೋಂಡ ಈ ನಮ್ಮ ಒಂಜಿ ಸಮಾಜ ನಮ್ಮ ಒಂಜಿ ಪೊಲಿಪುನ ಅತ್ತಿ ಒಂದು ಸಾಮರಸ್ಯದ ಬದುಕುಗಳ ಒಂಜಿ ಬಾರಿ ಇಂದು ಮತ್ತೊಂದು ಒಂಜಿ ಗಲಾಟೆಗೆ ಸಾಧ್ಯ ಆಪುನ ಐಕ್ಯ ಬಾರದ ಆ ಗಲಾಟೆಗೆ ಉಗುಲ ಬೊರ್ಚಿ ಪಂಪದು ಡಿಸ್ಟ್ರಿಕ್ಟ್ ಎಂಕ್ಲು ದೇವೇರು ಮುಲ್ಪದ ಈ ದೇವೇರು ಬಾರಿ ಸತ್ಯದ ದೇವೇರು ಈ ನಮ್ಮೊಂದು ಮಕ್ಕಳು ಮುಲ್ಪದ ಐಕ್ಯ ಬಾರ ಆಲ್ರೆಡಿ ಪ್ರಾರ್ಥನೆ ಅನ್ಪುಗ ಅಣ್ಣ ಎಂಕ್ಲಾಗಿ ಶಿಕ್ಷೆ ಕೊಡೋದತ್ತು ನನ್ನ ಮಿತ್ತು ಎಡ್ಡೆ ರೀತಿಯ ಒಂದು ಬುದ್ಧಿ ಕೊಡೋದಾಕ್ಲಿಗೆ ಶಿಷ್ಯ ವರ್ಮ ಓಡ್ಚಿ ನನ್ನ ಮಿತ್ತಿಗೆ ಇಂಚಿನ ಕೆಲಸ ಮನಪನ ಓಡ್ಚಿ. ಈ ವೇಳೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅಸೈಗುಳಿ ಮುಖಂಡರಾದ ಸದಾಶಿವ ಉಳ್ಳಾಲ್ ಮುಸ್ತಫಾ ಹರೇಕಳ ಮುಂತಾದವರು ಹಾಜರಿದ್ದರು. ಆರಿಫ್ ಕಲ್ಕಟ B4 ನ್ಯೂಸ್ 24/7 ಉಳ್ಳಾಲ.